ತುಮಕೂರು ತಾಲೂಕಿನ ಕುಚ್ಚಂಗಿ ಗ್ರಾಮದ ಕೆರೆಯಲ್ಲಿ ಸುಟ್ಟು ಕರಕಲಾಗಿದ್ದ ಕಾರಲ್ಲಿ ಪತ್ತೆಯಾಗಿದ್ದ 3 ಮೃತದೇಹಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾ ಪೊಲೀಸರು 2 ಆರೋಪಿಗಳನ್ನು ಬಂಧಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಶಿರಾಗೇಟ್ ಬಡಾವಣೆಯಲ್ಲಿ ವಾಸವಾಗಿರುವ ಪಾತರಾಜು ಮತ್ತು ಗಂಗರಾಜು ಎಂಬ 2 ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡಿರುವ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಲ್ಲದೆ ಈ ಕೇಸಿಗೆ ಸಂಬಂಧಿಸಿದಂತೆ ಇನ್ನೂ 6 ಮಂದಿ ಆರೋಪಿಗಳ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಆರೋಪಿಗಳು ಈಗಾಗಲೇ ಕೊಲೆಯಾಗಿರುವ ಇಶಾಕ್ ಸಿಮಾಮ್, ಶಾಹುಲ್ ಹಮೀದ್, ಸಿದ್ದಿಕ್ ಅವರೊಂದಿಗೆ ಸಂಪರ್ಕ ಹೊಂದಿದ್ರು. ಅಲ್ಲದೆ ಈ 3 ಮೃತಪಟ್ಟವರು ಆರೋಪಿ ಪಾತರಾಜುವಿನ ಜೊತೆ ಸೇರಿ ಸುಮಾರು 6 ತಿಂಗಳಿನಿಂದ ನಿಧಿ ಹುಡುಕುವ ಕೆಲಸ ಮಾಡ್ತಾ ಇದ್ರು. ಪಾತರಾಜನಿಗೆ ಸುಮಾರು 6 ಲಕ್ಷ ರೂಪಾಯಿ ಹಣವನ್ನ ಇವರು ನೀಡಿದ್ರು. ಹಣ ಪಡೆದು 6 ತಿಂಗಳು ಕಳೆದರೂ ನಿಧಿ ಹುಡುಕಿ ಕೊಟ್ಟಿಲ್ಲವಾದ್ದರಿಂದ ಹಣ ವಾಪಸ್ ಕೊಡುವಂತೆ, ಇಲ್ಲವಾದರೆ ಪೊಲೀಸರಿಗೆ ದೂರು ನೀಡುವುದಾಗಿ ಮೃತರು ಪಾತರಾಜನ ಹಿಂದೆ ಬಿದ್ದಿದ್ದರಿಂದ ಅವರನ್ನ ಹೇಗಾದರೂ ಮಾಡಿ ಕೊಲೆ ಮಾಡಬೇಕೆಂಬ ಉದ್ದೇಶದಿಂದ ಪಾತರಾಜು ತನಗೆ ಪರಿಚಯದ ಸತ್ಯಮಂಗಲದ ವಾಸಿ ಗಂಗರಾಜು ಮತ್ತು ಅವನ 6 ಜನ ಸಹಚರರಾದ ಪುಟ್ಟಸ್ವಾಮಯ್ಯ, ನವೀನ್, ಕೃಷ್ಣ, ಗಣೇಶ, ಕಿರಣ್, ಸೈಮನ್ ಅವರೊಂದಿಗೆ ಸೇರಿಕೊಂಡು 3 ಜನರನ್ನ ಕೊಲೆ ಮಾಡಿದರೆ ಆರೋಪಿತರಿಗೆ 3 ಕೆಜಿ ಚಿನ್ನ ಕೊಡುವ ಆಮಿಷವನ್ನ ಒಡ್ಡಿ ಕೊಲೆ ಮಾಡುವ ಹಿಂದಿನ ಪಾತರಾಜು ಸಂಚು ರೂಪಿಸಿದ್ದ. ಮಾರ್ಚ್ 22ರಂದು ಬೆಳಗಿನ ಜಾವ 12 ಗಂಟೆಗೆ ಮೃತರನ್ನ ಚಿನ್ನ ನೀಡುವುದಾಗಿ ಬೀರಣಕಲ್ಲು ಬೆಟ್ಟದ ಸಮೀಪ ಕರೆಸಿಕೊಂಡು ಅವರನ್ನ ಮಚ್ಚು ಲಾಂಗಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ್ರು. ನಂತರ ಅವರದ್ದೇ ಕಾರಿನಲ್ಲಿ ಕುಚ್ಚಂಗಿ ಕೆರೆಗೆ ತೆಗೆದುಕೊಂಡು ಹೋಗಿ ಸಾಕ್ಷ್ಯ ನಾಶಪಡಿಸುವ ಉದ್ದೇಶದಿಂದ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ರು. ಈ ಸಂಬಂಧ ಕೋರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 3 ದಿನ ಹಿಂದೆ 22/3/24 ಅರೌಂಡ್ ಮಧ್ಯಾಹ್ನ 1:15ಗೆ ನಮಗೆ ಒಂದು ಮಾಹಿತಿ ಸಿಕ್ತು. ನಮ್ಮ ತುಮಕೂರು ರೂರಲ್ ಇನ್ಸ್ಪೆಕ್ಟರ್ಗೆ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬಂತು. ಈ ಥರ ಕುಚ್ಚಂಗಿ ಕೆರೆಯಲ್ಲಿ ಒಂದು ಕಾರ್ ಸುಟ್ಟಾಗಿರುವ ಸ್ಥಿತಿಯಲ್ಲಿದೆ, ಆ ಕಾರ್ ಹೊರಗಡೆ ಡೆಡ್ ಬಾಡೀಸ್ ಇರುವಂಥ ಸ್ಥಿತಿ ಇದೆ ಅಂತ ಒಂದು ಕಾಲ್ ಬಂದಿತ್ತು. ಸೊ ಇಮಿಡಿಯೇಟ್ ಆಗಿ ನಮ್ಮ ತುಮಕೂರು ರೂರಲ್ ಇನ್ಸ್ಪೆಕ್ಟರ್ ಅಂಡ್ ಕೋರಾ ಸಬ್ ಇನ್ಸ್ಪೆಕ್ಟರ್ ಸ್ಪಾಟಿಗೆ ಹೋಗ್ತಾರೆ. ಸ್ಪಾಟ್ ಹೋದಾಗ ಅಲ್ಲಿ ಬಂದಿರುವ ಇನ್ಫಾರ್ಮೇಶನ್ ಅಂತ ನಿರ್ಧಾರಕ್ಕೆ ಬಂದಾಗ ಸೊ ನಮ್ಮ ಎಲ್ಲರಿಗೂ ಮತ್ತೆ DSC ಇನ್ಫಾರ್ಮೇಶನ್ ಕೊಡ್ತಾರೆ. ನಾವು ಸ್ಪಾಟ್ಗೆ ಹೋಗ್ತೀವಿ. ಸ್ಪಾಟ್ಗೆ ಹೋಗಿ ನೋಡುವಾಗ ಆಗಿರೋ ಘಟನೆ ನೋಡಿಬಿಟ್ಟು ಸೊ ಇಮಿಡಿಯೇಟ್ ಆಗಿ ನಾವು ಅಲ್ಲಿ ಸಾಂಕೇತಿಕ ಏನು ಪಾಸಿಟಿವ್ ಟೆಕ್ನಿಕಲ್ ಎವಿಡೆನ್ಸ್ ಇರ್ತದೆ, ಯಾಕೆಂದರೆ ಡೆಡ್ ಬಾಡೀಸ್ ಬರ್ನ್ ಬಿಯಾಂಡ್ ರೆಕಗ್ನಿಷನ್, ಈಗ ಸುಟ್ಟಾಗಿರೋ ಸ್ಥಿತಿಯಲ್ಲಿದೆ, ಅವ್ರು ಐಡೆಂಟಿಫೈ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ. ಸೊ ಆ ಬಾಡೀಸ್ ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ. ನಾವು ಟೆಕ್ನಿಕಲ್ ಎವಿಡೆನ್ಸ್ ಇದೆ, ಕಾರ್ ನಂಬರ್ ಮತ್ತು ಆ ಏರಿಯಾ ಕಾಲ್ ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ಸೊ ಇಮಿಡಿಯೇಟ್ ಆಗಿ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ವಿದಿನ್ 12 hours ಡಿಸೀಸ್ ಅಂದರೆ ಮೃತಪಟ್ಟಿರೋರು ಯಾರು ಅಂತ ಐಡೆಂಟಿಫೈ ಆಗಿದೆ. ಬಟ್ ಇದು ಓನ್ಲಿ ಟೆಕ್ನಿಕಲ್ ಮತ್ತು ಯಾವ ಡಿಸ್ಟ್ರಿಕ್ಟಿಂದ ಕಾರ್ ಬಂದಿದೆ ಈ ಬೇಸಿಸ್ ಮೇಲೆ ಮಾತ್ರ ಐಡೆಂಟಿಫೈ ಮಾಡಿದ್ವಿ. ಸೊ ಇನ್ನೂ ಅದು DNA ಮ್ಯಾಚ್ ಮಾಡಬೇಕು, ಯಾವ ಬಾಡಿ ಯಾವ ಹೆಸರು ಅನ್ನೋದು ಇನ್ನೂ ಮಾಡಬೇಕಾಗಿರುವಂಥ ಅವಶ್ಯಕತೆ ಇದೆ. ಸೊ ಅದನ್ನು ಮಾಡ್ತೀವಿ. ಸೊ ಆ ಐಡೆಂಟಿಫಿಕೇಶನ್ನಲ್ಲಿ ನಮಗೆ ಗೊತ್ತು ಬಂದಿರೋದು ಇವರು ದಕ್ಷಿಣ ಕನ್ನಡ ಬೆಳ್ತಂಗಡಿಯ ತಾಲೂಕಿನಿಂದ ಬಂದಿರುವುದು. ಇಶಾಕ್ ಸಿಮಾಮ್ ಸನ್ ಆಫ್ ಮೊಯ್ದೀನ್ 54 ವರ್ಷ, ಆಲಂದಿಲ್ಲಾ ಮಂದಕ್ಕ ಕೋಬೆಟ್ಟು ಗ್ರಾಮ. ಇನ್ನೊಬ್ಬರು ಶಾಹುಲ್ ಹಮೀದ್ ಬಿನ್ ಅಬ್ದುಲ್ ಖಾದರ್ 45 ವರ್ಷ, ಅಬ್ದುಲ್ ಮೆಜೀದ್ ನಾಡಾಜಿ ಮನೆ ಪೇರ್ಮಾನ ಗ್ರಾಮ ಮತ್ತು ಸಿದ್ದಿಕ್ ಬಿನ್ ಅಬ್ದುಲ್ ಖಾದರ್ 34 ವರ್ಷ, ಸಿರ್ಲಾಲ್ ಗ್ರಾಮ ಅಂತ ತಿಳಿದು ಬರ್ತಾ ಇದೆ. ಇದರಲ್ಲಿ ಇಬ್ಬರು ಇಶಾಕ್ ಮತ್ತೆ ಸಿದ್ದಿಕ್ ಇಬ್ಬರು ಆಟೋ ಡ್ರೈವರ್, ಮತ್ತೆ ಶಾಹುಲ್ ಅಲ್ಲಿ ಲೋಕಲ್ ಕೆಲಸಗಳು ಮಾಡ್ತಾ ಇರ್ತಾರೆ. ಅವರು ಮೇನ್ ಯಾರಲ್ಲಿ ಪೂಜೆ ಮಾಡೋದು ಈ ಎಲ್ಲ ಓವರಾಲ್ ಪ್ಲಾನ್ಗೆ ಮಾಸ್ಟರ್ ಮೈಂಡ್ ಅವರು. ಅವನ ಜೊತೆಗೆ ಇವನಿಗೆ ಸತ್ಯಮಂಗಲದ ವಾಸಿಯಾಗಿರುವ ಗಂಗರಾಜ್, ಈ ಇಬ್ಬರು ಸೇರಿ ಈ ಎಲ್ಲ ಎಂಟೈರ್ ಪ್ಲಾನ್ ಮಾಡಿ ಇದೆಲ್ಲ ಮಾಡಿದ್ದಾರೆ. ಈ ಇಬ್ಬರು ಜೊತೆಗೆ ಇನ್ನೂ ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ
ಇನ್ನೂ 6 ಜನ ಇದರಲ್ಲಿ ಶಾಮೀಲ್ ಆಗಿರುವಂಥ ಅವಕಾಶ ಇದೆ. ಅವರ ಹೆಸರುಗಳು ಮಧುಸೂದನ್, ನವೀನ್, ಕೃಷ್ಣ, ಗಣೇಶ್, ಕಿರಣ್ ಅಂಡ್ ಸೈಮನ್. ಎಲ್ಲ 18 ಇಯರ್ಸ್ ಇಂದ 24 ಇಯರ್ಸ್ ಒಳಗಡೆ ಇರುವವರು. ಇವರೆಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಸದ್ಯಕ್ಕೆ ಈ ರಾಜಗುರು ಮತ್ತೆ ಸತ್ಯಮಂಗಲದ ಗಂಗರಾಜನ ಇಬ್ಬರನ್ನೇ ಅರೆಸ್ಟ್ ಮಾಡಿದ್ದೀವಿ. ಮಿಕ್ಕಿದವ್ರನ್ನು ಆದಷ್ಟು ಬೇಗ ತಗೊಂಡು ಇದು ಆಗಿರೋದು.